ವಿಜಯ ಬ್ಯಾಂಕ್ ವಿಲೀನಕ್ಕೆ ಯುಪಿಎ ಸರ್ಕಾರ ಎಂಬ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯಲ್ಲಿ ಯಾವುದೇ ರೀತಿಯಲ್ಲಿ ಸತ್ಯಾಂಶವಿಲ್ಲ ಎಂದು ಮಾಜಿ ಮೇಯರ್ ಹಾಗೂ ಜಿಲ್ಲಾ ವಕ್ತಾರ ಮಹಾಬಲ ಮಾರ್ಲಾ ಹೇಳಿದ್ದಾರೆ। ಈ ಕುರಿತು ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಜಯ ಬ್ಯಾಂಕ್ ವಿಲೀನಕ್ಕೆ ಸಂಸದರಾದ ವೀರಪ್ಪ ಮೊಯ್ಲಿ ಹಾಗೂ ಚಿದಂಬರಂ ಅವರೇ ಎಂಬ ಕಾರಣ ನೀಡುವ ಮೂಲಕ ಜನತೆಯನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ। ಜಿಲ್ಲೆಯ ಬ್ಯಾಂಕ್ ಅನ್ನು ಉಳಿಸುವ ನಿಟ್ಟಿನಲ್ಲಿ ಸಂಸದರು ಲೋಕಸಭೆಯಲ್ಲಿ ಚರ್ಚೆ ಮಾಡಿಲ್ಲ। ವರಿಷ್ಠರ ಓಲೈಕೆ ಹಾಗೂ ಅಭ್ಯರ್ಥಿತನ ಉಳಿಸುವ ಸಲುವಾಗಿ ಲೋಕಸಭೆಯಲ್ಲಿ ಪ್ರಸ್ತಾವನೆ ಮಾಡಿಲ್ಲ ಎಂದು ಸಂಸದರ ವಿರುದ್ಧ ಕಿಡಿಕಾರಿದ್ರು। ಇವತ್ತು ವಿಜಯ ಬ್ಯಾಂಕ್ ಪೂರ್ಣವಾಗಿ ಇನ್ನೊಂದು ಬ್ಯಾಂಕ್ ಒಟ್ಟಿಗೆ ವಿಲೀನ ಆಗಿ ಇದಕ್ಕೆ ನಾನು ಹೇಳುವುದು ಈ ಚುನಾವಣೆಯಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡಬೇಕು। ನಾವು ಉದ್ದೇಶ ಏನು ಅಂತ ಹೇಳಿದರೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು। ಚಿದಂಬರಂ ಕಾರಣ, ಯುಪಿಎ ಸರ್ಕಾರ ಕಾರಣ ಅಥವಾ ವೀರಪ್ಪ ಮೊಯ್ಲಿ ಅವರು ಕಾರಣ ಅಂತ ಹೇಳುವಂಥ ಉಲ್ಲೇಖ ಮಾಡಿದ್ದು ಅವರು ಅಕ್ಷರ ತಪ್ಪು। ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬ್ಯಾಂಕನ್ನು ಬೆಳೆಸೋಕ್ಕೋಸ್ಕರ ಅನೇಕ ಜನ ಈ ಬ್ಯಾಂಕಲ್ಲಿ ಅಕೌಂಟ್ ಅಂತ ತೆಗೆದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ। ಅದರ ಜೊತೆಯಲ್ಲಿ